ಆರಂಭವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸುತ್ತಿದ್ದೇನೆ. بسم الله الرحمن الرحيم. يا أيها الذين آمنوا اذكروا الله ذكرا كثيرا وسبحوه بكرة وأصيلا. هو الذي يصلي عليكم وملائكته ليخرجكم من الظلمات إلى النور وكان بالمؤمنين رحيما. صدق الله مولانا العلي العليم. السلام عليكم ورحمة الله وبركاته. ಮೆಡಿಕಲ್ ಮತ್ತು ದಂತ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಇಂದು ನಡೆಯುತ್ತಿರುವ ಈ ಬೃಹತ್ ವೈದ್ಯಕೀಯ ತಪಾಸಣಾ ಶಿಬಿರದ ಈ ಉದ್ಘಾಟನಾ ಸಮಾರಂಭದ ಆಗಮಿಸಿದ ಎಲ್ಲ ಅತಿಥಿಗಳನ್ನು, ಗೌರವಾನ್ವಿತ ಅತಿಥಿಗಳನ್ನು ಮತ್ತು ತಮ್ಮೆಲ್ಲರನ್ನು ಸ್ವಾಗತಿಸುವ ಒಂದು ಜವಾಬ್ದಾರಿಯನ್ನು ನಾನು ಹೊತ್ತುಕೊಂಡಿದ್ದೇನೆ. ಪ್ರಥಮವಾಗಿ ಈ ಸಮಾರಂಭ UT ಖಾದರ್ ಅಭಿಮಾನಿ ಬಳಗ ಎಂಬ ಒಂದು ಸಂಘಟನೆಯ ಆಶ್ರಯದಲ್ಲಿ ನಡೆಯುತ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಸಿನಿಮಾ ತಾರೆಯರ ಅಭಿಮಾನ ಸಂಘಗಳು ಸಾಧಾರಣ ರಾಷ್ಟ್ರಾದ್ಯಂತ ಹುಟ್ಟಿಕೊಂಡಿವೆ. ಹಾಗೆಯೇ ರಾಜಕೀಯ ನಾಯಕರ ಅಭಿಮಾನಿ ಸಂಘಗಳು ಹುಟ್ಟುಕೊಳ್ಳುವುದು ಬಹಳ ಅಪರೂಪ. ಅದರಲ್ಲೂ ಸಹ ನಮ್ಮ ಸ್ಥಳೀಯ ಶಾಸಕರು, ಕರ್ನಾಟಕ ರಾಜ್ಯದ ಸಚಿವರಾದ UT ಖಾದರ್ ಅವರ ಅಭಿಮಾನಿ ಸಂಘ ಕ್ಷೇತ್ರಾದ್ಯಂತ ಹಲವು ಕಡೆಗಳಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಏಕೆಂದರೆ ಅವರ ಒಂದು ರಾಜಕೀಯವಾಗಿ ಆದರ್ಶದ ಒಬ್ಬ ರಾಜಕಾರಣಿಯಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಸಹ ಈ ಕಾರ್ಯಕ್ರಮವನ್ನು ಬಹುಶಃ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರ ಒಂದು ಅನಿವಾರ್ಯ ಕಾರಣಗಳಿಂದ, ಅಂದರೆ ಅವರ ಮಗಳ ಒಂದು ದೊಡ್ಡ ಇಡೀ ಪ್ರಪಂಚದಾದ್ಯಂತ ನಡೆಯುವ ಒಂದು ಬೃಹತ್ ಸ್ಪರ್ಧೆ, ಕುರಾನ್ ಸ್ಪರ್ಧೆಯಾಗಲಿ ತಮ್ಮ ಮಗಳನ್ನು ಪಾಲ್ಗೊಳಿಸುವ ಉದ್ದೇಶದಿಂದ ಅವರು ಅದಕ್ಕೆ ಹೋಗಿದ್ದಾರೆ. ಬಹುಶಃ ಆ ಕಾರ್ಯಕ್ರಮದಲ್ಲಿ ಅವರು ಇಡೀ ಭಾರತದ ಒಬ್ಬ ಪ್ರತಿನಿಧಿಯಾಗಿ ಮಾತ್ರ, ಇಡೀ ದೇಶದ ಒಬ್ಬ ಪ್ರತಿನಿಧಿಯಾಗಿ ಮಾತ್ರ ಅವರ ಮಗಳು ಆಯ್ಕೆಗೊಂಡಿದ್ದಾರೆ. ಅದರಲ್ಲಿ ಅವಳು ಈ ಪ್ರಪಂಚದಲ್ಲಿ ಒಂದು ಪ್ರಥಮ ಬಹುಮಾನವನ್ನು ತೆಗೊಳ್ಳಿಕ್ಕೆ ನಾವೆಲ್ಲರೂ ಪ್ರಾರ್ಥಿಸಬೇಕು. ಏಕೆಂದರೆ ಅದು ನಮ್ಮ ಒಂದು UT ಖಾದರ್ ಅವರಿಗೆ ಮಾತ್ರ ಅಭಿಮಾನ ಅಲ್ಲ, ಅದು ನಮಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ಅಭಿಮಾನದ ವಿಷಯ ಎಂಬುದನ್ನು ನಾನು ಈ ಪ್ರಥಮವಾಗಿ ನಿಮಗೆ ಜ್ಞಾಪಿಸುತ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಸ್ವಾಗತಿಸುತ್ತೇನೆ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು, ಮಿತ್ರರಾದ ನಮ್ಮ ಪುರುಷೋತ್ತಮ ಅಂಚನ್ರವರನ್ನು ನಾನು ವೈಯಕ್ತಿಕವಾಗಿಯೂ UT ಖಾದರ್ ಬಳಗದ ಪರವಾಗಿಯೂ ಮತ್ತು ನಮ್ಮೆಲ್ಲರ ಪರವಾಗಿಯೂ ಸ್ವಾಗತಿಸ್ತಾ ಇದ್ದೇನೆ. ನಾಸೀರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಕೇಂದ್ರ ಯನಪಯ ಮೆಡಿಕಲ್ ಕಾಲೇಜ್ ಅವರನ್ನು ಕಮಾಲ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ತಾವು ಕೇಳಬಹುದು, ಈ ಮೆಡಿಕಲ್ ಕಾಲೇಜು ಈ ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಾಕೆ ಸಂತೋಷ, ಏನಿದರ ವಿಷಯ? ಪುರಾತನ ಕಾಲದಲ್ಲಿ ಜನರಲ್ಲಿ ಆರೋಗ್ಯ ಇತ್ತು, ಹಣ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಜನರಲ್ಲಿ ಹಣ ಉಂಟು, ಆರೋಗ್ಯ ಇಲ್ಲ. ಇಂಗ್ಲಿಷಲ್ಲಿ ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ. ಹಾಗೇನೆ ಇವತ್ತು ಈ ಆಯೋಜಕರು ನಮ್ಮ ಮೇಲಿನ ಕಾಳಜಿಯಿಂದ ನಮ್ಮಲ್ಲಿ ಏನು ಕಾಯಿಲೆ ಉಂಟು ಹೇಳಿ ನಮಗೆ ಕೆಲವು ಸರ್ತಿ ಗೊತ್ತಿರುವುದಿಲ್ಲ. ಉದಾಹರಣೆಗೆ ಹೇಳುವುದಾದ್ರೆ, ನಮ್ಮ ಒಬ್ಬ ಗೆಳೆಯ ಅವರು ಯಾವುದಲ್ಲೂ ಹೆಲ್ತ್ ಚೆಕಪ್ ಮಾಡ್ತಾ ಇದ್ರು. ಅವರ ಗೆಳೆಯನಿಂದ ಹೇಳಿದ್ರೆ ನನಗೂ ನಿನ್ನೊಟ್ಟಿಗೆ ಬಂದು KMCಯಲ್ಲಿ ಹೆಲ್ತ್ ಚೆಕಪ್ ಮಾಡಂದು ಹೋಗುವಾಗ ಅವ್ರಿಗೆ ಗೊತ್ತಾಯಿತು, ಅವರಿಗೆ ಕಿಡ್ನಿಯ ವೈಫಲ್ಯವಾಗಿದೆ, ಕಿಡ್ನಿಗೆ ಕ್ಯಾನ್ಸರ್ ಹಿಡಿದಿದೆ ಅಂತ ಹೇಳಿ ಗೊತ್ತಾಯಿತು. ಆದುದರಿಂದ ಈಗಿನ ಕಾಲದಲ್ಲಿ ಪ್ರತಿ ವರ್ಷಕ್ಕೊಂದ್ಸಾರಿ ನಾವು ಹೆಲ್ತ್ ಚೆಕಪ್ ಮಾಡೋದು ತುಂಬ ಅತ್ಯಗತ್ಯವಾಗಿದೆ. ಈಗಿನ ಕಾಲದಲ್ಲಿ ಹಣ ಬಡತನ ಯಾರಲ್ಲೂ ಇಲ್ಲ. ಆದರೆ ಯಾರಲ್ಲಿ ಆರೋಗ್ಯ ಉಂಟ ಅವನೇ ಶ್ರೀಮಂತ. ಹಣ ಇದ್ದವನು ಎಂದೂ ಶ್ರೀಮಂತನನ್ನು ಈಗ ಕಾಣುವುದಿಲ್ಲ.
ಹಣ ಇದ್ದರೂ ಆರೋಗ್ಯ ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಆದುದರಿಂದ ಈ ವೈದ್ಯಕೀಯ ಮತ್ತು ದಂತ ಚಿಕಿತ್ಸಾ ಶಿಬಿರದ ಸದುಪಯೋಗವನ್ನು ಪಡೆದು ಪ್ರತಿಯೊಬ್ಬರು ತಮ್ಮ ಮತ್ತು ಆರೋಗ್ಯ ಕಾರ್ಡು ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ, ಆಯೋಜಕರು ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದನ್ನು ತಿಳಿದುಕೊಂಡು ಇದರ ಸದುಪಯೋಗವನ್ನು ಪಡಿಬೇಕೆಂದು ಹೇಳಿ ನನಗೆ ಈ ಉದ್ಘಾಟನಾ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಬಹಳ ಅಷ್ಟು ಸುಲಭವಾಗಿ ಸಿಗತಕ್ಕಂಥ ಒಂದು ವಸ್ತುವಲ್ಲ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಾಗೂ ಸಾಮಾಜಿಕವಾಗಿ ಒಬ್ಬ ಆರೋಗ್ಯವಂತನಾಗಿದ್ದಾಗ ಮಾತ್ರ ಅವನೊಬ್ಬ ಆರೋಗ್ಯ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ. ನಾನು ಯಾಕಾಗಿ ಮಾತನಾಡ್ತಾ ಅಂತ ಹೇಳಿದ್ರೆ, ಮನುಷ್ಯ ಎಂಬುದು ಬಹಳ ಎಲ್ಲ ಜೀವಿಗಳಲ್ಲಿ ಒಂದು ಪ್ರಧಾನವಾದ ಅತಿ ಗೌರವಯುಕ್ತವಾದ ಒಂದು ಜೀವಿಯಾಗಿದೆ. ಕಾರಣ ಈ ಭೂಮಿಗೆ ನಾವು ಬರುವಾಗ ನಮಗೆ ಉಸಿರಿತ್ತು, ಹೆಸರಿರಲಿಲ್ಲ. ಈ ಮಧ್ಯದಲ್ಲಿ ಬಾಲ್ಯ, ಯುವಕ, ಮುದುಕ ಈ ರೀತಿಯಾಗಿ ಕೊನೆಯಾಗುವಾಗ ನಮಗೆ ಉಸಿರು ಇಲ್ಲ, ಹೆಸರು ಇಲ್ಲ. ಈ ರೀತಿಯಾಗಿ ನಮ್ಮ ಜೀವನ ಬಹಳ ಸರಳವಾದ ಒಂದು ವ್ಯಾಖ್ಯಾನಕ್ಕೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ, ಆಹಾರದ ಏರುಪೇರುಗಳು, ಮನುಷ್ಯರಲ್ಲಿರ್ತಕ್ಕಂಥ ಜೀವನ ಶೈಲಿ, ಅವನ ಡ್ರೆಸ್ ಆಫ್ ಲೈಫ್, ಅವನಿಗೆ ಯಾವತ್ತೂ ಕೂಡ ಒತ್ತಡದ ಮೇಲೆ ಒತ್ತಡ ಮನುಷ್ಯರನ್ನು ಬಹಳಷ್ಟು ಇವತ್ತು ಕಂಗೆಡ್ತಾ ಇದೆ. ಅದರೊಂದಿಗೆ ಓವರ್ ಈಟಿಂಗ್, ನಾವು ತಿನ್ನತಕ್ಕಂಥ ಆಹಾರ, ನಾವು ಕುಡಿಯತಕ್ಕಂಥ ನೀರು, ಇದಕ್ಕೆ ಒಂದು ಇತಿಮಿತಿಗಳಿಲ್ಲ. ಮನುಷ್ಯನಿಗೆ ಬಹಳ ಮುಖ್ಯವಾದ್ದು ಏನು ಅಂತ ಹೇಳಿದ್ರೆ ವಿದ್ಯೆ ಮತ್ತು ಬುದ್ಧಿ. ಇವತ್ತು ವಿದ್ಯೆ ಇಲ್ಲ, ನಿದ್ದೆ ಜಾಸ್ತಿ ಆಗಿದೆ. ಆ ನಿದ್ದೆಗೆ ಸಮರ್ಪಕವಾದ ಒಂದು ಸಮಯ ಇಲ್ಲ. ರಾತ್ರಿ ಮಲಗುವ ತನಕ ತಿನ್ನುವತಕ್ಕಂಥ ಒಂದು ವ್ಯವಸ್ಥೆ. ಕಾರಣ ನಮ್ಮ ಜೀವನ ಶೈಲಿ ಅಂತ ಹೇಳಿದ್ರೆ ಇವತ್ತು ಎಲ್ಲ ರೀತಿಯಲ್ಲಿ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿದೆ. ಈ ಸಂದರ್ಭದಲ್ಲಿ ನಾವಿಲ್ಲಿ ಗಮನಿಸಿಕೊಳ್ಬೇಕು, ನಮ್ಮ ಹಿರಿಯರು ಬಹಳಷ್ಟು ಜನ ಇದರಲ್ಲಿದ್ದಾರೆ. ಈ ಒಂದು ಕೋಟೆಕಾರ ಪ್ರದೇಶ, ಈ ಕೋಟೆಕಾರ ಗ್ರಾಮ ಪಂಚಾಯತ್ ಅತಿ ಸುಭದ್ರವಾದ, ಬಹಳ ಪ್ರತಿಷ್ಠಿತವಾದ 4 ಆಸ್ಪತ್ರೆಗಳು ಹೊಂದಿದೆ. ಕಾರಣ ಜನಸಂಖ್ಯೆ ಯಾವ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆಯಾ, ಮನುಷ್ಯನ ಒತ್ತಡಗಳು ಯಾವ ರೀತಿ ಜಾಸ್ತಿ ಆಗ್ತಾ ಇದೆಯಾ, ಆ ಸಂದರ್ಭದಲ್ಲಿ ಬಹಳಷ್ಟು ಕಾಯಿಲೆಗಳು ಬರ್ತಾ ಇದೆ. ಇದನ್ನು ಗಮನಿಸಿಕೊಂಡು ಇವತ್ತು ಯುಟಿಕಾದ ಅಭಿಮಾನಿ ಬಳಗ ಬಹಳ ಉತ್ತಮವಾದ ಚಿಂತನೆಯನ್ನು ಮಾಡಿದ್ದಾರೆ. ಮನುಷ್ಯನಿಗೆ ಅವನ ಸ್ಟ್ರೆಸ್, ಅವನಿಗೆ ಯಾವತ್ತೂ ಕೂಡ ಒತ್ತಡ, ಅವನ ಹಣಕ್ಕೆ ತೊಂದರೆ ಇಲ್ಲ, ಎಲ್ಲವೂ ಇದೆ. ಆದರೆ ಮನುಷ್ಯನಿಗೆ ಬೇಕಾದಂತ ಅತ್ಯುತ್ತಮವಾದಂತ ಒಂದು ವ್ಯವಸ್ಥೆ ಅಂದರೆ ಆರೋಗ್ಯವನ್ನು ಕಾಪಾಡತಕ್ಕಂಥ ದೃಷ್ಟಿಯಿಂದ ಈ 3 ಸಂಯುಕ್ತ ಸಂಸ್ಥೆಗಳು ಇವತ್ತು ವೈದ್ಯಕೀಯ ಹಾಗೂ ದಂತ, ಪ್ರತಿಯೊಂದು ಮಗು ಜನಿಸಿದ ಕೂಡಲೇ ಇವತ್ತು ಕಾಯಿಲೆ ಬರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದ್ದೇವೆ. ಕಾರಣ ಮನುಷ್ಯನಾಗಿ ಜೀವಿಸ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ನಿದ್ರಿಸ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸ್ತಾ ಇಲ್ಲ. ಎಲ್ಲಾ ಕಾರಣದಿಂದಾಗಿ ಇವತ್ತು ನಮ್ಮಲ್ಲಿ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರು ಆಗ್ತದೆ. ಈ ಅಜ್ಜಿನಡಕೈ ಪ್ರದೇಶದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಜನಪ್ರಿಯ ಸಚಿವರು ಅಂತ ಹೇಳಿ ಹೆಸರು ಬೆಳೆಸಿದ ಯುಟಿಕಾದ ಅಭಿಮಾನಿ ಬಳಗ ಇವತ್ತು ಗಮನಿಸಿಕೊಳ್ಬೇಕು. ರಾಜಕೀಯವಾಗಿಯೂ ಧಾರ್ಮಿಕವಾಗಿ ತೊಡಗಿಸಿಕೊಂಡಂತ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳಿದ ಯುಟಿಕಾದ್ರವರು ಇವತ್ತು ತನ್ನ ಮಗಳ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಾರ್ಮಿಕ ವಿಚಾರದಲ್ಲಿ ಒಂದು ಸ್ಪರ್ಧೆ ಹೋಗ್ತಾ ಇದ್ದಾರೆ. ಅಲ್ಲಾಹನು ಆ ಮಗಳ ಆ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜಯಶಾಲಿಯಾಗಿ ಆಶಿಸುತ್ತಾ ಯುಟಿಕಾದ ಅಭಿಮಾನಿ ಬಳಗ ಚಿಂತಿಸತಕ್ಕಂಥ ಆರೋಗ್ಯವೇ ಮಹಾಭಾಗ್ಯ ಎಂಬ ಯೋಜನೆ ಅದು ಪರಿಣಾಮಕಾರಿಯಾಗಲಿ. ನಾವು ಇವತ್ತು ಉಪಯೋಗಿಸತಕ್ಕಂಥ ಪ್ರತಿಯೊಂದು ಸಾಧನೆಗಳನ್ನು ನಾವು ಬಹಳಷ್ಟು ಜಾಗ್ರತೆ ಮಾಡಿಕೊಳ್ಬೇಕು. ಮಲಗುವಾಗ ರಾತ್ರಿ ತನ್ನ ಕಣ್ಣ ಮುಂದೆ ಮೊಬೈಲ್ ಇಟ್ಕೊಂಡು ನಿದ್ದೆ ಬಂದಾಗ ಮೊಬೈಲ್ ಕೆಳಗೆ ಬಿದ್ದು ಹೋಗ್ತದೆ. ಕಾರಣ ಇವತ್ತು ನಮಗೆ ಸೈಂಟಿಫಿಕಲ್ ಹೇಳುತ್ತೆ 2 ಗಂಟೆ ಮುಂಚಿತವಾಗಿ ನೀವು ನೋಡತಕ್ಕಂಥ ಮೊಬೈಲ್ ನಿಲ್ಲಿಸಬೇಕು ಅಂತೇಳಿ. ಆದರೆ ಇವತ್ತು ಹೆಚ್ಚಿನ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ರಾತ್ರಿ ಮಲಗಿದ ನಂತರ ನಿದ್ರೆ ಬರೋ ತನಕ ಮೊಬೈಲ್ ಹಿಡ್ಕೊಂಡು ನಿದ್ದೆ ಬಂದಾಗ ಮೊಬೈಲ್ ಕೈ ಜಾರಿ ಬಿಡಬೇಕು. ಆ ರೀತಿಯಲ್ಲಿ ಆರೋಗ್ಯಕ್ಕೆ ವಿರುದ್ಧವಾಗಿರತಕ್ಕಂಥ ವ್ಯವಸ್ಥೆಗಳನ್ನು ನಾವು ಬಹಳಷ್ಟು ತೊಡಗಿಸಿಕೊಳ್ತಾ ಇದ್ದೇವೆ. ಪಾಶ್ಚಿಮಾತ್ಯ ಸಂಸ್ಕೃತಿ ನಾವು ಮಾರು ಹೋಗ್ತಾ ಇದ್ದೇವೆ. ಆದ್ದರಿಂದ ಮನುಷ್ಯರಾಗಿ ಬದುಕಿಗೆ ನಾವು ಕಲಿಯುವ, ಆ ಮುಖಾಂತರ ನಮ್ಮ ಆರೋಗ್ಯವನ್ನು ಉಳಿಸುವ ಅಂತೇಳಿ ಈ ಕಾರ್ಡ್ ನಿಮ್ಮ ಹತ್ರ ಇದ್ರೆ ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರ ಹತ್ರ ಕಾರ್ಡ್ ಇದೆ, ಏನ್ ಹೆಲ್ತ್ ಕಾರ್ಡ್ ಅಥವಾ ಏನು ಆರೋಗ್ಯ ಕಾರ್ಡ್ ಅಂತ ಏನು ಹೇಳ್ತಾ ಇದೀವಿ, ಅದು ನೀವು ಹೊರರೋಗಿಯಾಗಿ ಆಸ್ಪತ್ರೆಗೆ ಹೋದ್ರೆ, ಇವಾಗ ನಿಮ್ಗೇನು ಹುಷಾರು ತಪ್ಪದಂಗೆ ಆಗುತ್ತೆ, ಆಸ್ಪತ್ರೆಗೆ ಹೋಗ್ತೀರಾ ಹೊರರೋಗಿಯಾಗಿ, ಅವಾಗ ನಿಮ್ಮ ಹತ್ರ ಏನು ಹೆಲ್ತ್ ಕಾರ್ಡ್ ಇದ್ರೆ ಏನೇನು ನಿಮಗೆ ಸೌಲಭ್ಯಗಳು ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರರೋಗಿಯಾಗಿ ಹೋದ್ರೆ ಫಸ್ಟು ರಿಜಿಸ್ಟ್ರೇಷನ್ನು ಮತ್ತು ಡಾಕ್ಟರ್ ಕನ್ಸಲ್ಟೇಷನು ಇದೆಲ್ಲ ಫ್ರೀ ಆಗ್ತದೆ, ಉಚಿತವಾಗಿ ಆಗ್ತದೆ. ಡಾಕ್ಟರ್ ಕನ್ಸಲ್ಟೇಷನ್ಗೆಲ್ಲ ನೀವು ಏನು ಫೀಸ್ ಎಲ್ಲ ಏನು ಕೊಡಬೇಕಾಗಿಲ್ಲ.
ಅದಾದಮೇಲೆ 50% ರಿಯಾಯಿತಿಯಲ್ಲಿ ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನು, ಹೊಟ್ಟೆ ಸ್ಕ್ಯಾನ್ ಎಲ್ಲ ಏನಾಯಿದ್ರೆ ಮತ್ತು ECG ಇದಕ್ಕೆಲ್ಲ 50% ರಿಯಾಯಿತಿ ಸಿಗ್ತದೆ. ಮತ್ತು ರುಟೀನ್ ಬ್ಲಡ್ ಟೆಸ್ಟ್ ಎಲ್ಲ ಏನು ಹೇಳ್ತೀವಿ ಅಂದರೆ ಶುಗರ್ ಟೆಸ್ಟು ಮತ್ತು ರೀನಲ್ ಟೆಸ್ಟ್, ಕಿಡ್ನಿ ಟೆಸ್ಟು, ಲಿವರ್ ಟೆಸ್ಟು ಇದಕ್ಕೆಲ್ಲ 20% ರಿಯಾಯಿತಿ ಸಿಗ್ತದೆ ಹೊರರೋಗಿ ಆಗೋದ್ರೆ. ಮತ್ತು 10% ಡಿಸ್ಕೌಂಟಲ್ಲಿ 3 ಟೆಸ್ಲ MRI ಮತ್ತು CT ಸ್ಕ್ಯಾನ್ದು ಕಡಿಮೆ ಆಗ್ತದೆ 10%. ಮತ್ತು ನಾರ್ಮಲ್ ಹೆಲ್ತ್ ಚೆಕಪ್ ಪ್ಯಾಕೇಜ್ಗಳು ಅಂತ ಇದೆ ಇಲ್ಲಿ 1500 ರೂಪಾಯಿಗೆ 2500 ರೂಪಾಯಿ ಆ ಥರ ಹೆಲ್ತ್ ಪ್ಯಾಕೇಜ್ಗಳಿದೆ. ಸೊ ಇದರಲ್ಲೆಲ್ಲ ನಿಮಗೆ 10% ರಿಯಾಯಿತಿ ಸಿಗ್ತದೆ. ಇದು ಹೊರರೋಗಿ ಆಗೋದ್ರೆ. ಅದೇ ನೀವು ತೊಂದರೆ ಏನೋ ಆಗಿ ಅಡ್ಮಿಟ್ ಆಗ್ತೀರಾ ಅಂತ ಅಂದ್ಕೊಳ್ಳಿ ಒಳರೋಗಿ ಆದರೆ. ಇವಾಗ ತನಕ ನಾನು ಏನೇನು ಹೇಳಿದೆ 50% ಸ್ಕ್ಯಾನು, ಎಕ್ಸ್ರೇ ಅದೆಲ್ಲ ನಿಮಗೆ ಫ್ರೀ ಆಗ್ತದೆ. ರುಟೀನ್ ಬ್ಲಡ್ ಟೆಸ್ಟ್ ಎಲ್ಲ ಫ್ರೀ, ಮತ್ತು ಫಿಸಿಯೋಥೆರಪಿ ಎಲ್ಲ ಏನಾದರೆ ನಿಮಗೆ ಫ್ರೀ ಆಗ್ತದೆ. ಬಟ್ ಅದೇ ICUಗೆಲ್ಲ ಅಡ್ಮಿಟ್ ಆಗಬೇಕಂತ ಅಂದ್ಕೊಳ್ಳಿ ಒಳಗೋದಾಗ, ಅದಕ್ಕೆ ನಿಮಗೆ ICU ರೂಮ್ಗೆ 50% ರಿಯಾಯಿತಿ ಸಿಗ್ತದೆ. ಮತ್ತು ಹೊರರೋಗಿಯಾಗಿ ನಿಮಗೆ ಏನು ಹೇಳಿದೆ ಟೆಸ್ಟ್ ಇದು MRI ಮತ್ತು CT ಸ್ಕ್ಯಾನ್ 10% ರಿಯಾಯಿತಿ ಅಂತ ಏನು ಹೇಳಿದೆ, ಅದೇ ನೀವು ಒಳರೋಗಿಯಾಗಿ ಹೋದರೆ 50% ರಿಯಾಯಿತಿ ಸಿಗ್ತದೆ. ಸರಿನಾ? ಮತ್ತು ನಿಮಗೆ ಕಣ್ಣಿಂದು ಏನಾದರೂ ಆಪ್ರೇಷನ್ ಅದೆಲ್ಲ ಇದ್ದರೆ ಅದೂ 50% ರಿಯಾಯಿತಿಲಾಗ್ತದೆ. ಮತ್ತು ಬೇರೆ ಆಪ್ರೇಷನ್ಗಳೆಲ್ಲ ಹೇಗಿದೆ ಅದಕ್ಕೆ ಯೂಶಲಿ ನಾವು ಆಪ್ರೇಷನ್ಗೆ ದುಡ್ಡು ತೊಗೊಳಲ್ಲ. ಬರೀ ಆಪ್ರೇಷನಲ್ಲಿ ಯೂಸ್ ಮಾಡೋ ಏನಂತಾರೆ ಈ ಇಂಜೆಕ್ಷನ್ನು, ಕ್ಯಾನ್ಯುಲ ಹಾಕೋದು ಮತ್ತು ಅನೆಸ್ಥಿಸಿಯಾಗೆ ಡ್ರಗ್ಸು ಅದಕ್ಕೆ ಮಾತ್ರ ದುಡ್ಡು ತೊಗೊತೀವಿ. ಯೂಶಲಿ ಆಪ್ರೇಷನ್ಗೆ ದುಡ್ಡು ಕೊಡೋಲ್ಲ. ಬಟ್ ಅದೇ ಈ ಕಾರ್ಡ್ ಇದ್ದರೆ ಅದಕ್ಕೂ ನಿಮಗೆ 50% ರಿಯಾಯಿತಿ ಸಿಗ್ತದೆ. ಇವಾಗ ಕ್ಯಾನ್ಯುಲ 100 ರೂಪಾಯಿ ಇದ್ದು ಅನೆಸ್ಥಿಸಿಯಾಗ ಒಂದು 1000 ರೂಪಾಯಿ ಇದ್ದರೆ ಅದು 500 ರೂಪಾಯಿಗೆ ಸಿಗ್ತದೆ. ಸೊ 50% ರಿಯಾಯಿತಿ ಆಗ್ತದೆ. ಸೊ ಈ ಕಾರ್ಡ್ ಹೊಂದಿರೋರಿಗೆ ಈ ಎಲ್ಲ ಸೌಲಭ್ಯಗಳು ಸಿಗ್ತದೆ. ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವು ಸತತ 11 ವರ್ಷದಿಂದ ಈ ರೋಟರಿ ಕ್ಲಬ್ ದೇರ್ಲಕಟ್ಟೆ ಎಲ್ಲ ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ನಮ್ಮ ಅಭಯ ಹಾಗೂ ನಮ್ಮ ಸಹಾಯದ ಚಿತ್ತವನ್ನು ನೀಡುತ್ತಾ ಬಂದಿರ್ತೇವೆ. ಇನ್ನೂ ಸಹ ಮುಂದೆ ನಮಗೆ ಈ ಸಹಾಯವನ್ನು ಬಡವರ್ಗದವರ ಸೇವೆಯನ್ನು ಮಾಡಲು ನಮಗೆಲ್ಲರಿಗೂ ದೇವರು ಮತ್ತು ಅಲ್ಲಾಹನು ಅನುಗ್ರಹಿಸಲೆಂದು ಮತ್ತೊಮ್ಮೆ ನಾನು ಪ್ರಾರ್ಥಿಸುತ್ತಾ ಈ ಇಂದಿನ ಕಾರ್ಯಕ್ರಮದಲ್ಲಿ ಈ ಸುತ್ತಮುತ್ತಲಿನ ಎಲ್ಲ ಪ್ರಜೆಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ. ಅದರೊಟ್ಟಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಈ ಕಣ್ಣಿನ ಚಿಕಿತ್ಸೆ ಆದ ನಂತರ ವೈದ್ಯರು ಸಲಹೆ ಸೂಚನೆ ಕೊಟ್ಟ ಕನ್ನಡಕ ಬೇಕಂತ ಹೇಳಿಕೆ ಕೊಟ್ಟವರಿಗೆ ಇಲ್ಲಿ ನೀವು ಈ ಕನ್ನಡಕದ ಯಾವ ಕನ್ನಡಕ ಎಷ್ಟು ಪವರ್ನ ಕನ್ನಡಕ ಅಂತ ಇಲ್ಲಿ ವೈದ್ಯರು ನಿಮಗೆ ಚೀಟ್ ಕೊಡ್ತಾ ಇದ್ದಾರೆ. ಅದನ್ನು ಇಲ್ಲಿಯ ಸಂಘಟಕರ ಹತ್ರ ಕೊಡಿ ನೀವು. ಅದಕ್ಕೆ ಆ ಕನ್ನಡಕವನ್ನು ನಾವು ದೇರ್ಲಕಟ್ಟೆ ರೋಟರಿ ಕ್ಲಬ್ನಿಂದ ಉಚಿತವಾಗಿ ನೀಡಲಿಕ್ಕೆ ತಯಾರಿದ್ದೇವೆ ಅಂತ ತಿಳಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದರೊಟ್ಟಿಗೆ ನಾವು ಮೊನ್ನೆ ಈಟಿಕಾದ ಅಭಿಮಾನ ಬಳಗದವರು ಮತ್ತು ರೋಟರಿ ಕ್ಲಬ್ಬಿನವರು ಏನಪ್ಪ ಹಾಸ್ಪಿಟ್ಲಿಗೆ ನಮ್ಮ HR ಹತ್ರ ಮಾತಾಡಿ ಅವರು ನಮಗೆ ಒಂದು 100 ಹೆಲ್ತ್ ಕಾರ್ಡನ್ನು ನೀವು ಅತಿ ಕಡಿಮೆ ದರದಲ್ಲಿ ನೀಡಬೇಕಂತ ವಿನಂತಿಸಿಕೊಳ್ಳುವಾಗ ಅದಕ್ಕೆ ಅವರು ಹೊಂದಿಸಿ ನಮ್ಮನ್ನು ಈ ವೈದ್ಯಕೀಯ ಅಧೀಕ್ಷರಾದ ಡಾಕ್ಟರ್ ಪೂರ್ಣಮ್ ನಾಯ್ಕ ಅವರೊಟ್ಟಿಗೆ ಕಲಿಸಿಕೊಟ್ಟು ಅವರಲ್ಲಿ ನಾವು ಮಾತಾಡಿ ವಿನಯ ಮಾಡಿಕೊಂಡಾಗ ನೀವು ಒಂದು ರೋಟರಿ ಕ್ಲಬ್ನ ಲೆಟ್ರಲ್ಲಿ ನಮಗೆ ಒಂದು ಮನವಿ ಕೊಡಿ, ನಿಮಗೆ ಆದಷ್ಟು ಇದಕ್ಕೆ ಕಮ್ಮಿಯಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಪ್ರಕಾರ ಅವರು ಈ ಅರ್ಧ ರೇಟ್ನಲ್ಲಿ ನಮಗೆ BPL ಕಾರ್ಡ್ ಒದಗಿಸಿಕೊಟ್ಟಿರ್ತಾರೆ. ಅದಕ್ಕೆ ಬೇಕಾಗಿ ನಾನು ಏನಪ್ಪ ಈ ವೈದ್ಯಕೀಯ ತಂಡದವರಿಗೆ ಮತ್ತು ಅದರೊಟ್ಟಿಗೆ ಬಂದಂಥ ಎಲ್ಲ ಇತರ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಸಹ ನಾನು ಈಟಿಗಾದ ಬಳಗ ಮತ್ತು ರೋಟರಿ ಕ್ಲಬ್ ದೇರಕಟ್ಟೆಯಿಂದ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂದು ಈ ಬೃಹತ್ ವೈದ್ಯಕೀಯ ಶಿಬಿರ 3 ಹಂತದಲ್ಲಿ ನಮ್ಮ ನಡೆಯಲಿದೆ. ಒಂದು ಮೆಡಿಸಿನ್ ವಿಭಾಗ ಅಂದರೆ ನಿಮ್ಮ ಹೆಲ್ತ್ ಚೆಕಪ್, ಮತ್ತೊಂದು ಕಣ್ಣಿನ ಪರೀಕ್ಷೆ, ಮೂರನೇದಾಗಿ ಅಲ್ಲಿನ ಪರೀಕ್ಷೆ. ಯಾಕಂತ ಹೇಳಿದರೆ ಏನಪ್ಪ ಈ ದೇರ್ಲಕಟ್ಟೆ ಇದರಲ್ಲಿ
ಅಲ್ಲಿನ ಚಿಕಿತ್ಸೆಗೆ ಅಂತ ಉಚಿತ ಅವರೊಂದು ಆಂಬ್ಯುಲೆನ್ಸ್ ಘಟಕವನ್ನು ತಯಾರು ಮಾಡಿರ್ತಾರೆ. ಬಹಳ ನುರಿತ ಡಾಕ್ಟರ್ಗಳು ಹಾಗೂ ವಿಶೇಷ ಸೌಲಭ್ಯ ಆ ಗಾಡಿಯೊಳಗೆ ಇದೆ. ಆದ ಕಾರಣ ಅಲ್ಲಿನ ಚಿಕಿತ್ಸೆಯನ್ನು ಸಹ ಇಲ್ಲಿ ನೆರೆದಂಥವರು ಅಗತ್ಯ ಇದ್ದವರು ಅದನ್ನು ಪಡೆದುಕೊಳ್ಳಬೇಕಾಗಿ ಸಹ ವಿನಂತಿಸುತ್ತಿದ್ದೇವೆ. ನಾವು ಹಿಂದೆ ಸೇರಿದ ಈ ಬೃಹತ್ ವೇದಿಕೆ ಶಿಬಿರಕ್ಕೆ ಇಲ್ಲಿನ ಆಸಿಪಾಸಿನವರು, ಇಲ್ಲಿನ ಇಟಿಕಾದರ ಅಭಿಮಾನಿ ಬಳಗದವರು ಇವರೆಲ್ಲರಿಗೂ ನನಗೆ ಸಹಕಾರ ಕೊಟ್ಟದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅದರೊಟ್ಟಿಗೆ ಮಾಧ್ಯಮ ಮಿತ್ರದವರು, ದೃಶ್ಯ ಮಾಧ್ಯಮದವರು ಇವರಿಗೂ ಸಹ ನಾನು ಕ್ಲಬ್ಬಿನ ಪರವಾಗಿ ಮತ್ತು ಇಟಿಕಾದರ ಬಳಗದ ಪರವಾಗಿ ಅಭಿನಂದನೆ ವೇದಿಕೆ ಶಿಬಿರವನ್ನು ಸ್ಟಾರ್ಟ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ.